ನಮಸ್ಕಾರ. ಕಾರವಾರ್ ಪ್ಲಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸುದ್ದಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ. ಬೆಳಗಿನಿಂದಲೇ ಲಸಿಕೆ ನೀಡಲು ಪ್ರಾರಂಭ. ದಿನಪೂರ್ತಿ ಒಟ್ಟು 150 ಮಂದಿಗೆ ಲಸಿಕೆ ನೀಡುವ ಟಾರ್ಗೆಟ್. ಈಗಾಗಲೇ ಸುಮಾರು 95ಕ್ಕಿಂತ ಮಿಕ್ಕಿ ಯುವ ಜನರಿಗೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆ ಹಂಚಿಕೆ. ಜಿಲ್ಲಾಸ್ಪತ್ರೆ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ಯುವ ಜನರಿಗೆ ಲಸಿಕೆ ವಿತರಣೆ. ಆರೋಗ್ಯ ಸೇತು ಆ್ಯಪ್ ಮೂಲಕ ನೋಂದಾವಣಿ ಮಾಡಿದವರಿಗೆ ಮಾತ್ರ ಲಸಿಕೆ ವಿತರಣೆ. ಆ್ಯಪ್ನಲ್ಲಿ ನೀಡಿರುವ ನಂಬರ್ ಆಧಾರದಲ್ಲಿ ಒಬ್ಬೊಬ್ಬರಿಗೆ ಲಸಿಕೆ ವಿತರಣೆ. ಲಸಿಕೆ ಸ್ವೀಕಾರಕ್ಕೆ ಎಂದು ಬಂದು ಜಿಲ್ಲಾಸ್ಪತ್ರೆ ಕಿಮ್ಸ್ಗೆ ಬಂದು ಹಿಂತಿರುಗುವ ಹಲವು ಮಂದಿ ಯುವಕರು. 45 ವರ್ಷ ಮೇಲಿಟ್ಟವರಿಗೆ ಆಸ್ಪತ್ರೆಯ ಗ್ರೌಂಡ್ ಫ್ಲೋರ್ ಹಾಗೂ 18 ವರ್ಷ ಮೇಲಿಟ್ಟವರಿಗೆ ಆಸ್ಪತ್ರೆಯ ಫಸ್ಟ್ ಫ್ಲೋರ್ನಲ್ಲಿ ಲಸಿಕೆ ವಿತರಿಸಲಾಗಿದೆ.